वर्तते कायमदीह न दिवसगतं पापं नाशयते कायं प्रातः प्रयुञ्जन पापो पापो भवते धर्मार्थकामोषधे उत्तमशेषमशेषमहोदे पाप्यन्ते स्वात्मदे कामदे स्वात्मदे महाशिवदे प्रत्यावनचिन्तपदे सविद्यावान् ब्रह्मविद्यावर्णाः विवेचकसाधनेते यो दुर्वाग्देवेशमदे योनदेशोभान् भवते यो निधमानवलब्धे महाविघ्नाः प्रवर्तते महादोषाः प्रवर्तते महापापाः प्रवर्तते सुरम्भच भाक्षपदत्ता हृदयरङ्गे सुप्तवागन्तविषयमचरितं निधायुः इन्दोरुद्रश्रवः ओम वेदोक्तमन्तो समर्पयामि तथा प्रार्थने विनियोग गुरुभ्यो नमः गङ्गणपते नमः ओम दुम दुम धमाते नमः प्रार्थनान्तरिक्षे ಸಂಕಲವನ ಪ್ರಕಾರವಾದ ಪಂಚಗಣೋತ್ತರವಾದ ಮಹಾಗಣಪತಿ ಉದ್ದೇಶವಾದ ಮಹಾಗಣಪತಿಗೆ ಇಷ್ಟವಾದಂತಹ ಪೂಜೆ ತಯಾರು ಮಾಡಿಕೊಂಡು ಆ ದೇವತೆಗೆ ನಾಮಗಳು ಅರ್ಪಣೆ ಮಾಡಿಕೊಂಡು ಅದೇ ಪ್ರಕಾರವಾದ ಆ ದೇವ ಸನ್ನಿಧಾನದ ಸಾನ್ನಿಧ್ಯಾನ ಫಲ ಅಭಿವೃದ್ಧಿ ಅವರಿಗೋಸ್ಕರವಾದ ಅಗ್ನಿ ಈಶಾನ್ಯ ಭಾಗ ಗಂಟೆ ಕಲ್ಪ ಪ್ರತಿಷ್ಠವಾದದ್ದು ನವಕವನ್ ಕೂಡ ಆ ಬ್ರಹ್ಮಕಲಗಂಟು ಒಬ್ಬ ನವಶಕ್ತಿ ದೇವತೆಗಳೆಲ್ಲ ವಿಶೇಷವಾದ ಆ ದೇವಿನ ನವಶಕ್ತಿ ದೇವತೆಗಳಲ್ಲಿ ಬ್ರಹ್ಮಾಯಿಯಲ್ಲಿ ನವಶಕ್ತಿ ದೇವತೆಗಳಲ್ಲಿ ಆ ದೇವತೆಗಳ ಕಲ್ಪನೆಟ್ಟು ಅವನೇ ಮಾತ್ರ ಆ ಗಂಗೆ ಇದ್ದ ಜನದೇವ ಗೋದಾವರಿ ಒಂದು ಕಾವೇರಿ ಜಲೆ ಚೆನ್ನಾಗಿರುವ ನೀರಿನ ಜಂತು ಆ ಗಂಗೆಯಲ್ಲಿದೆ ಯಮುನೆಯಲ್ಲಿದೆ ಸರಸ್ವತಿ ಮತ್ತು ಸಮುದ್ರ ತೀರ್ಥಗಳ ಅತೀತವಂತ ಕಂಡು ಕಲಾ ಅಭಿವೃದ್ಧಿ ಅವನ ಏಕೈಕ ಉದ್ದೇಶದಿಂದ ಧರ್ಮವಂತಂತೂ ಇದ್ದಾರೆ ಮತ್ತು ಅವೇ ಪ್ರಕಾರವಾದ ಭಕ್ತಾದಿಗಳ ಅಗಲ ಮನೋಕಾಮನೆ ಇಷ್ಟಗೋಸ್ಕರವಾದ ದೇವದೇವರನ್ನು ಅಲಂಕಾರವನ್ನು ಯೋಗಕ್ಕೆ ಪ್ರಾಪ್ತಿಯನ್ನು ಬಂದು ಅಗಲ ಮನೋಕಾಮನೆಗೋಸ್ಕರವಾದ ಆ ದೇವದೇವರಿಗೆ ವಿಶೇಷವಾದ ಆಯುಧ ಆಭರಣ ಐ ಮಣಿವಂತೆ ಇತ್ಯಾದಿ ಒಂದು ಅರ್ಪಣೆ ಬಂದಾಗ ಐನ ಅಂಚನೇ ಒಂದು ದೇವರಿಗೆ ಇರಿಸೋದನ್ನು ಸುದ್ದಿ ಅವರನ್ನು ಪಂಚಗವಿಯ ಓಳು ಸ್ಪಷ್ಟ ಓಳು ಆ ಪಂಚಕತ್ತದ ಅಂಶ ಆ
ದೇವಾಲಯಗಳನ್ನು അതിന് ഫുൾ റേഞ്ചിലാണ് ಆರಾಧ್ಯ ದೇವತೆ ಅನುಷ್ಠಾನ ಮಾಡಿದೆ ಆ ದೇವರ ತುಂಬುದೇ ಉಂಟು ಪಂಚಾಂಗ ಪ್ರಕಾರ ಚಿಂತನೆ ಮಾಡ್ಬಿಡು ಲಗ್ನ ನೋಡ ಆಯ್ತು ಇಂಕ್ಲು ವಿಶೇಷವಾದ ಸೇರಿದಂತೆ ಬರ್ತದೆ ಇಂಕ್ಲು ದೇವದೇವರಿಗೆ ಕೈ ಮುಗಿಬಿಡ ಇಂಕ್ಲು ಪಣ್ಣ ವಾಕ್ಯನ ಆ ದೇವತೆಗಳು ಇಂಕ್ಲು ಆರಾಧ್ಯ ದೇವತೆಗಳು ಪಂಚಾಂಗ ಪ್ರಕಾರವಾದ ಲಗ್ನ ನೆನೆದುಕೊಂಡು ಲಗ್ನ ಸುಲಗ್ನ ಮಾತು ಕೂಡ ಬಂತು ಇಂಕ್ಲಿನ ಆರಾಧ್ಯ ದೇವತೆ ಪ್ರಾರ್ಥನೆ ಮಾಡ್ಬಿಡು ಅಡ್ಡಬಹುದು ಹೇಗೆ ಅಂತ ಪ್ರತಿಷ್ಠೆ ಮಾಡೋದು ಆ ಮತ ಬಗ್ಗೆ ಪ್ರತಿಷ್ಠೆ ಮಾಡಿ
भवते चन्द्रमावा अपां पुष्पम् पुष्पवान् प्रजावान् पशुवान् भवते य एवं वेद योपामायतनं वेद आयतनवान् भवते नक्षत्राणामायतनम् आयतनवान् भवते य एवं वेद योपामायतनं वेद आयतनवान् भवते पर्जन्यो वा अपामायतनम् आयतनवान् भवते पर्जन्यस्यायतनं वेद आयतनवान् भवते भागो वै पर्जन्यस्यायतनम् आयतनवान् भवते य एवं वेद योपामायतनं वेद आयतनवान् भवते संवत्सरो वा अपामायतनम् आयतनवान् भवते यः संवत्सरस्यायतनं वेद आयतनवान् भवते आपो वै आयतनवान् भवते य एवं वेद योऽप्सुनामं प्रतिष्ठितां वेद प्रत्येवतिष्ठति राजाधिराजाय प्रदर्श्यताहिने नमो वयं वयेष्वभनाय कुर्महे तने कामान् कामकामाय मह्यम् कामेश्वरो वयेश्वमनो दधातु ववेराज वयेश्वमनाय महाराजाय नमः पर्याप्त्यानन्तराय सर्वस्तोमत्रात्रवत्तममहद्भवति सर्वस्याप्ते सर्वस्य चित्ते सर्वमेव तेनाप्नोति सर्वं जयति यो वेदादवोऽन्तरप्रोक्तो वेदान्ते च प्रतिष्ठितः तस्य प्रकृतिलेखस्य परस्य महेश्वरः श्रीनागराजाय नमः वेदोत्तकर्पूरमण्डलनीराजनं समर्पयामि प्रार्थनं करिष्ये ओम गुरवे नमः गुरुब्रह्मा गुरुविष्णु गुरुतये नमस्ते अब्दुलम्बोदराय एकदन्ताय विघ्ननाशिने शिवसुताय श्रीवरदमूर्तये नमः श्रीमन्महागणपतये नमः प्रार्थनां समर्पयामि ओम सहस्रशीर्षं जगदेककुण्डलं पीताम्बरं धूम्रसहस्रलोचनं उदारवीर्यमित्रकाननं नमाम्यनन्तं पन्नगाधिपतिर्देवो अनन्तो नागनामः विष्णुरूपाय नमो नमः श्रीनागराजाय नमः प्रार्थयामि समस्त सहकुटुंबಕ್ಕೆ ಹಾಗೂ ಸಮಸ್ತ ಆ ಭಕ್ತರಿಗೆ ಕೊಡುವಂತಹ ಯಾವುದೇ ಆ ರೀತಿಯಲ್ಲಿ ಆ ನಾಗರಾಜನ ಬಂದಂತಹ ಸಮಸ್ತ ಇಹ ಜನ್ಮದಲ್ಲಿ ಆಗಲಿ ಪೂರ್ವ ಜನ್ಮದಲ್ಲಾಗಲಿ ಜನ್ಮಜನ್ಮಾಂತರದಂತಹ ಸಮಸ್ತ ಸರ್ಪಶಾಪ ಸರ್ಪಕೋಪ ಸರ್ಪ ಬದಿಗೆ ಸಮಾನವಂತ ಯಾವುದೇ ಆ ದೋಷಗಳು ಕೂಡ ಅದನ್ನೆಲ್ಲ ಆ ನಾಗರಾಜನ ಪರಿಹಾರ ಮಾಡಿಕೊಡಬೇಕು. ಹಾಗೆ ವರ್ಷ ಪೂಜೆ ಮಾಡುವಂತಹ ಆ ಪ್ರತಿಷ್ಠಾದಿಗಳನ್ನು ಮಾಡಿದಂತಹ ಆ ಸರ್ವಪ್ರಾಯತ್ವವಾದ ಆ ಆಶಯಗಳಿ ಹಾಗೆ ತನ್ನೂರ ಸಂಪತ್ಪಾದಿಯಲ್ಲಿ ಆ ದೇವರಿಗೆ ಪ್ರೀತಿಕರವಾದಂತಹ ಆ ಪಂಚಾಮೃತಾಭಿಷೇಕವನ್ನು ಪುರಸ್ಸರವಾಗಿ ಮಾಡಿದಂತಹ ತಂತ್ರ ಸೇವೆಯಿಂದಾಗಿ ಆ ನಾಗರಾಜ ಸಂತುಷ್ಟಾಗಿ ಸಹಕುಟುಂಬಕ್ಕೆ ಬರುವಂತಹ ಸಮಸ್ತ ಅಪಮೃತ್ಯು ಕಾಲಮೃತ್ಯು ಘೋರಮೃತ್ಯು ವ್ಯಾಳಮೃತ್ಯು ಕ್ಷೇತ್ರಮೃತ್ಯು ಹೇಳುವಂತಹ ಸಮಸ್ತ ರೀತಿಯ ಯಾವುದೇ ಆ ಮೃತ್ಯು ಕಂಠ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಡಬೇಕು. ಹಾಗೆ ಆಧ್ಯಾತ್ಮಿಕವಾಗಿ ದೈವಿಕವಾಗಿ ಜನ್ಮದಲ್ಲಾಗಲಿ ಪೂರ್ವಜನ್ಮದಲ್ಲಿ ಮಾಡಿದಂಥ ಎಲ್ಲ ಆ ಸರ್ವ ಪಾಪ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಆ ನಾಗರಾಜನ ಪೂರ್ಣ ಅನುಗ್ರಹದಿಂದಾಗಿ ಇಡೀ ಸಹಕುಟುಂಬಕ್ಕೆ ಸಮಸ್ತ ರೀತಿಯಲ್ಲಿ ಉತ್ತರೋತ್ತರ ಶ್ರೇಯಸ್ಸು ಆರೋಗ್ಯಪೂರ್ಣವಾದ ದೀರ್ಘಾಯುಷ್ಯ ಸಹಸೌಭಾಗ್ಯವನ್ನೇ ಪ್ರಾಪ್ತಿ ಮಾಡಿಕೊಟ್ಟು ಹಾಗೆ ಸಮಸ್ತ ರೀತಿಯಲ್ಲಿ ಅವರು ಮಾಡುವಂತಹ ವ್ಯವಹಾರ ಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನ ಯೋಗ ಸಕಲ ರೀತಿಯಲ್ಲಿ ಧನ ಕನಕ ವಸ್ತುವಾಹನ ಅರ್ಥೈಶ್ವರ್ಯನ್ನೇ ಪ್ರಾಪ್ತಿ ಮಾಡಿಕೊಟ್ಟು ಹಾಗೆ ಈ ಸಹಕೊಂಡಬೇಕಂತಹ ಸರ್ವಾಪಶಾಂತಿಪೂರ್ವ ದೀರ್ಘಾಯು ವಿಪುಲ ಪುತ್ರ ಪೌತ್ರಾದಿ ಅನವಿಚ್ಛಿನ್ನ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮಿ ಕೀರ್ತಿಲಾಭ ಹೇಳುವಂತಹ ಸಮಸ್ತ ಅಭೀಷ್ಟವನ್ನು ಹಾಗೂ ಉದ್ಯೋಗ ಕ್ಷೇತ್ರ ಬಂದಂತಹ ಯಾವುದೇ ಆ ತಾತಸ್ಥ ದೋಷವನ್ನೆಲ್ಲ ಪರಿಹಾರ ಮಾಡಿಬಿಟ್ಟು ಅವರವರ ಆ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಸಕಲ ರೀತಿಯಲ್ಲಿ ಧನ ಕನಕ ವಸ್ತುವಾಹನ ಅರ್ಥೈಶ್ವರ್ಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ಎಲ್ಲ ಜನರಿಗೆ ಭಕ್ತಿ ಜನರಿಗೆ ಬೇಕಾದಂತಹ ಆರೋಗ್ಯ ಆಯುಷ್ಯ ಸೌಭಾಗ್ಯಗಳೊಂದಿಗೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಯನ್ನು ಆ ನಾಗರಾಜನ ಅನುಗ್ರಹಿಸಿಕೊಂಡು ಇಡೀ ಸಹಕುಟುಂಬಕ್ಕೆ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಈಶ್ವರ್ಯ ಪ್ರದಾನವಿಟ್ಟು ಹಾಗೆ ಎಲ್ಲರಿಗೂ ಬೇಕಾದಂತಹ ಆ ಮನಸ್ಸಂಗದಲ್ಲಿ ಇದ್ದಂತಹ ಎಲ್ಲ ಅಪೇಕ್ಷೆಯನ್ನು ಆ ನಾಗರಾಜನ ಅನುಗ್ರಹ ಮಾಡಿಕೊಟ್ಟು ಇಡೀ ಸಂಸಾರಕ್ಕೆ ಸಮಸ್ತ ರೀತಿಯಲ್ಲಿ ಉತ್ತರೋತ್ತರ ಶ್ರೇಯಸ್ಸು ಆರೋಗ್ಯಪೂರ್ಣ ದೀರ್ಘ ಆಯುಷ್ಯ ಸೌಭಾಗ್ಯವನ್ನು ಅನುಗ್ರಹಿಸಿ ಉತ್ತರೋತ್ತರದ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಆ ಪ್ರಸನ್ನ ಕಾಲದಲ್ಲಿ ಆ ನಾಗರಾಜನ ಆ ದಿವ್ಯ ಸಾನ್ನಿಧ್ಯ ಮಾಡುವಂತ ಪ್ರಾರ್ಥನೆ. ಓಂ ಸಹಸ್ರವಕ್ರಂ ಸಹಸ್ರಕಾರ್ಯಂ ವಿಷಾಯುಧಂ ಪ್ರಜ್ವಲತಂ ಶ್ರವಾಹಂ ತಂ ನಾಗರಾಜಂ ಪ್ರದೋಸ್ಮಿ ನಿತ್ಯಂ ಶ್ರೀ ನಾಗರಾಜಾಯ ನಮಃ ಮನಸೋ ನಿತ್ಯ ಪ್ರಾರ್ಥನಾಂ ಸಮರ್ಪಯಾಮಿ. ನಾಗರಾಜ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ. ಓಂ ನಮೋತ್ತನಂತಾಯ ಸಹಸ್ರಮೂರ್ತಯೇ
ಯಥಾಶಕ್ತಿಯ ಅರ್ಪಣೆ ಮಾಡ್ಕೊಂಡು ಆ ಪೂಜೆ ಕಲಶಾಭಿಷೇಕನ ಪಂಚಾಮೃತ ಅಭಿಷೇಕದ ಹೋಗುವ ತನ್ನಿನ ತಂಡ ಹೆಚ್ಚು ಕಮ್ಮಿ ಇತ್ತಂದ ತುಂಬ ಅಪರ ಇತ್ತಂದ ಎನ್ನುವಂಥ ಉಪಮಾಂತ ಗುರುತ ಮೇಲ್ಕಾಲಂಕ ವಿಶೇಷವಾದ ಬಂದವರ್ಗಂಕಾಗಲ ಮನೋಭೀಷ್ಟನ ಸಕಾಲಾಂಕ ಅನುಗ್ರಹ ಮಾಂತ ಗುರುತ ಭೈರವ ಸಾನ್ನಿಧ್ಯಂತಾದ ಈ ಸಾನ್ನಿಧ್ಯ ನಿವತ್ತೇದ ಕೈಮುಗಿಡ್ಲ ಹರರ ಶುಭಕಾರ್ಯವಂತ ಭಗವಂತ ಭೈರವ ರೂಪಂಟ ಅನುಗ್ರಹ ಮಾಂತ ಕೂಡ ಬಂತು ಮಾಂತ ರಘುತ್ವವನ್ನು ಪ್ರಾರ್ಥನೆ ಸ್ವಾಮಿ ಬಂತು ಗೋವಿಂದಾನೆ ಗೋವಿಂದ ಭೈರವನ ಪಾದಾವಿಂದಕ್ಕೆ ಗೋವಿಂದಾನೆ ಗೋವಿಂದ ओम प्राणाय नमः अपानाय नमः प्राणाय नमः भवानाय देवेभ्यो नमः नयनर्पया मध्य मध्ये समर्पयामि अमृता विधानमस्ति बलिहरणमिसर्जयामि नमः ओम नैवेद्यं रक्षस्व श्रीगुरुभ्यो नमः तथा मंगलकाला श्रीगुरुभ्यो गुंडलिकाय नमः लक्ष्मीर्यस्य परिग्रह कमलभूतो न गुरोत्तमदः पौत्रो चन्द्रविभीषण सर्वगुरो श्रीप्रभो सेवक सत्ये लोकपरमगुर्या सदा मङ्गलम् ब्रह्म वाहिनी ब्रह्मो गुरु पांडव्यो जमदग्नि भरद्वाज मुनिपुंगवा मंगलयागं निर्पयामि सत्यप्रजा परिपालयन्ता न्यायमर्गिणमहिषा गोब्राह्मणे विषमतरित लोका समस्तास्मिन् सर्वे भवन्तिना सर्वे
ಮಾತಾಡಲೆ ಮತ್ತೆ ಬಂದಿರಾ श्री महागणाधिपतये महागणपति वंदे विघ्नेश्वरं देवं श्री महाविष्णवे नमः अवाहृतवदाम पूजयामि अवहितं विष्णुर्चक्रमे समणमस्वां श्री महाविष्णवे नमः लक्ष्मीनारायणावाहृतवदाम पूजयामि पूजां करिष्यामि ओम कमलादेव कृष्णं ज्ञानां क्रियां योगां प्रत्यान्वेषान् ग्रहादिं नमो भगवते सकलगुणशक्तियोगानेत्राभ्यं पूजां समर्पयामि अक्षदान् पुष्पाणि समर्पयामि वार्षिकान् पूजां करिष्यामि नारायणान् माधवान् गोविन्दान् विष्णुविरमोदरान् विक्रमान् वामनान् श्रीराम श्रीपद्मनाभान् दामोदरान् संकर्षणान् वासुदेवान् कृष्णान् विरुद्धान् विश्वोत्तमान् रोषणान् प्रधानजनान् रुपेन्द्रान् महरये नमः श्रीकृष्णाय नमः श्रीकृष्णाच्योतवत्तमाग्रामदेवानं सहस्रारहं फट कदलीवलनारीकेणब्रह्माणि समर्पयामि व्यक्तिं समर्पयामि मध्ये समर्पयामि श्रीमहाविष्णवे नमः अमृतोऽस्रो प्राणाय स्वाहा प्राणाय स्वाहा ज्ञानाय स्वाहा उदानाय स्वाहा स्मानाय स्वाहा परमात्मने नमः प्राणो प्राणमयानो दानस्थापने व्यक्तिं समर्पयामि कृमगदाम्बूरं
ವಿಶೇಷವಾದ ಮಾತೃಪೂರ್ವದ ಮಂಡಲ ವಿಶೇಷ ಆರೋಗ್ಯ ಆಶ್ಲೇಷ ಪರಿವರ್ತಮ ಜನ ಆಶ್ಲೇಷಗಳನ್ನು ಎರಡು ದೇವರ ಪ್ರೀತಿಯಾದ ಪ್ರಪಂಚಾಮದ ಅಭಿಷೇಕ ಪ್ರಸಿದ್ಧವಾದ ಕಲ್ಪವನ್ನು ಶ್ರೀಮಂತ ಪರಿಪೂರ್ಣವಾದ ಸ್ವೀಕಾರ ಮತ್ತು ಮಾತ್ರ ಸಂಸಾರದಾಗಲೇ ಮಾತ್ರಗಳ ಗುರಿಕಾರ ಮರೆತ ಸಕುಟುಂಬ ಮಾತೃಗಳ ಅಂತರ್ದೇವ ಆಯುರಾರೋಗ್ಯ ಆನಂದ ಐಶ್ವರ್ಯ ಪರಿಪೂರ್ಣವಾದ ಪಾಲ್ಪಡು ಮೇಲ್ಕಾಲ ಬಂದು ಮಾತೃ ದುಃಖದಿಂದ ಮಂದಿರ ಸಂಸಾರವನ್ನು ಮಾತೃಗಳ ಒತ್ತಡ ಒಂದು ಐಕ್ಯ ಸಹಬಾಳ ನಿತ್ಯದ ನಿರಂತರವಾದ ಸುಖ ಜೀವನವನ್ನು ಅನಾಗಾದೇವರ ಮೂಲಪಾಲನೆ ಮಾತ ಸಂಸಾರ ಮತ್ತು ಜೊತೆ ಮಾತಾಡಿದ ಕ್ಷೇತ್ರಗಳ ವಿನಯ ಕನಕನಕಾಲ ಲಕ್ಷ್ಮೀ ಮಾತೃ ಸುಖ ಆರೋಗ್ಯ ಕೊಟ್ಟು ಸರ್ವ ರೀತಿಯಾದ ಅನಾಗರ ದೇವರ ಆ ಸಂಸಾರದ ಪಾಲಿಗೆ ಸದಾಕಾಲ ಅಧ್ಯಯ ಕುರಿತು ಶ್ರೀರಕ್ಷೆಯಾದ ಪಡೆದ ಪಡ ನನ್ನ ಸಂಧ್ಯಾ ಕರಡ ಪಂಚಿತ್ತೆ ನಿಗುಲಂಬಿಂಚಿತ್ತೆ ಮಣಮಂತ್ಯ ಮೇಲೆ ಅಂಚಿತ್ತೆ ದೈವಲಗ ಪಂಚಿತ್ತೆ ಆ ಸೇವೆಯನ್ನು ಎರಡು ರೀತಿಯಾದ ನಿಖಿಲ ಕೈಡು ಹೊರಲೊಡನ ಪಾದಗಳು ಸರ್ವಾಂತರ್ಯಾಮಿ ಅಂಚಿತ್ತೆ ನಾಗರ ದೇವರನ್ನ ಋಣ ಆರೋಗ್ಯ ಸತ್ಯ ಸಂತ ಯಜಮಾನಸ್ಯ ಕಾಮಾಃ
ಅದು ಮಾಡಿದ್ರೆ ಪರಮಘಟ್ಟದ ಕಾರ್ಯಕ್ರಮ ಮುಗಿಬರ ಎಂದು ಆಲೋಚನೆ ಮಾಡೋದಿಲ್ಲ. ದೇವಸ್ಥಾನದಲ್ಲಿ ಎಲ್ಲ ಭಾಗ್ಯನಾದ್ದು ಹೀಗೆ ಮಾಡೋಣ. ಅಂಜನೆ ಕಾರ್ಯಕ್ರಮ ನಡಪರಂಡು ಇದಕ್ಕೆ ನಮ್ಮ ದೇವಲದ ಗಗನ ಸೇವೆಗಳ ನಡಪರಂಡು ಎಲ್ಲದಾದ ದಿನ 3-4 ಪರ್ವ ಸೇವೆ ಉಂಟು. ಪರ್ವ ಸೇವೆಗೆ ನೀರುಗಳನ್ನ ಕಲ್ಲುಟ್ಟಿಗದ ದಂಡದ ಎಣ್ಣೆದು ಅರಕೆ ಹಗೇಲಿ ಕೊರ್ಪುಂಡ ಅಗಳು 500 ರೂಪಾಯಿ ಕೊರ್ದು ಆಯ್ತಾ ಚೀಟು ಎದು ನೋಡಿ ಸಾಯಬಂಡ ಈಗ ಅರೇಂಜ್ಮೆಂಟ್ ಮಾಡ್ಕೊಡಂಡ ಅವು ಪ್ರಾಮುಖ್ಯತೆ ಉಂಟು. ಅಂಜಾದ ನೀರಗಾಂಡಲ ಹಗೇಲಿ ಸೇವೆಗೆ ಕೊರ್ಪುಣಾಗ್ಲಿಂದ 500 ರೂಪಾಯಿ ಕೊರ್ದು ಆಯ್ತಾ ಚೀಟು ಮಾತಾಡಿದ್ರು. Untung jangan.